ನೀವು ನವರಾತ್ರಿಯ ಸಂಭ್ರಮದಲ್ಲಿದ್ದೇವೆ. ನವರಾತ್ರಿಯಲ್ಲಿ ನವದುರ್ಗೆಯರನ್ನು ಆರಾಧಿಸುವಂಥದ್ದು. ಹಲವಾರು ಕಡೆ ದಕ್ಷಿಣ ಕನ್ನಡದಾದ್ಯಂತ ಶಾರದಾ ಪೂಜೆಯ ಸಂಭ್ರಮ. ಶಾರದಾ ಮಾತೆಯನ್ನು ಪೂಜಿಸುವಂಥದ್ದು, ಶಾರದಾ ಮಾತೆಯನ್ನು ಆರಾಧಿಸುವಂಥದ್ದು, ಸಾಮೂಹಿಕವಾಗಿ ಕೆಲವು ಮನೆಗಳಲ್ಲೂ ಕೂಡ ಆರಾಧಿಸುವಂಥ ಸಂಪ್ರದಾಯಗಳಿದ್ದಾವೆ. ಶಾರದಾ ಮಾತೆಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವಂಥದ್ದು, ಅದಕ್ಕೆ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸುವಂಥದ್ದು, ಭವ್ಯ ಶೋಭಾಯಾತ್ರೆ ಮಾಡಿ ಅದನ್ನು ಶಾರದಾ ಮಾತೆಯನ್ನು ವಿಸರ್ಜಿಸುವಂಥದ್ದು ಇದು ಸಂಪ್ರದಾಯ. ಈಗ ನಾವಿರುವಂತಹದ್ದು ಶಾರದಾ ಮಾತೆಯನ್ನು ರಚಿಸ್ತಾ ಇರುವಂತಹ ಶ್ರೀನಿವಾಸ ಪ್ರಭು ಅಡ್ಯನಾಡ್ಕ ಅನ್ನುವಂಥವರ ಒಂದು ಸ್ಥಳದಲ್ಲಿ. ಅವರು ಇಲ್ಲಿ 2 ಶಾರದಾ ಮಾತೆಯನ್ನು ಈಗಾಗಲೇ ಬಿಡಿಸ್ತಾ ಇದ್ದಾರೆ, ರಚಿಸ್ತಾ ಇದ್ದಾರೆ. ಒಂದು ಅಡ್ಯನಾಡ್ಕ, ಇನ್ನೊಂದು ಮಹಾಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ ನಡೆಯುವಂಥ ಭಜನಾ ಮಂಡಳಿಯ ಶಾರದಾ ಮಾತೆ. ಈ ದೊಡ್ಡ ಶಾರದಾ ಮಾತೆ ಪುತ್ತೂರಿನ ಮಹಾಲಿಂಗೇಶ್ವರ ಭಜನಾ ಮಂಡಳಿಯ ಅಂದರೆ ಆ ಒಂದು ಭಜನಾ ಮಂಡಳಿಯಲ್ಲಿ ಪೂಜೆ ಮಾಡುವಂತಹ ಶಾರದಾ ಮಾತೆ. ಇದು ಅಡ್ಯನಾಡ್ಕದಲ್ಲಿ ಅಂದರೆ ಇವರ ಊರಿನಲ್ಲಿ, ಪ್ರಭುಗಳ ಊರಿನಲ್ಲಿ ಮಾಡುವಂತಹ ಒಂದು ಪೂಜೆ ಮಾಡಲ್ಪಡುವಂತಹ ಶಾರದಾ ಮಾತೆ. ಇವರು ಕಮರ್ಷಿಯಲ್ ಆರ್ಟಿಸ್ಟ್ ಅಲ್ಲ ಅಂತ. ಯಾಕೆಂತಂದರೆ ತುಂಬ ಜನರು ಇವರ ಬಗ್ಗೆ ಕೇಳಿದ್ದೀವಿ ನಾವು. ಇವರು ಕಮರ್ಷಿಯಲ್ ಅಲ್ಲ, ಬದಲಾಗಿ ಬಹಳ ಭಕ್ತಿಯಿಂದ, ಬಹಳ ಒಂದು ಧಾರ್ಮಿಕತೆಯಿಂದ ಈ ಒಂದು 2 ಮೂರ್ತಿಗಳನ್ನು ಅವರು ಮಾಡ್ತಾರೆ. ಪ್ರತಿ ವರ್ಷ ಇವರು 20-25 ಮೂರ್ತಿಗಳನ್ನು ಮಾಡೋದಿಲ್ಲ, ಬದಲಾಗಿ ಬೇಕಾದಂತಹ ಕೆಲವು ಮೂರ್ತಿಗಳನ್ನಷ್ಟೇ ಮಾಡ್ತಾರೆ. ಚೌತಿಯ ಸಂದರ್ಭದಲ್ಲಿಯೂ ಕೂಡ ಅಷ್ಟೇ 1-2 ಮೂರ್ತಿಗಳು. ಅದರ ಜೊತೆಗೆ ಇವರು ಫೋಟೋಗ್ರಫಿಯನ್ನು ಕೂಡ ಹಾಬಿಯಾಗಿ, ಅಥವಾ ಫೋಟೋಗ್ರಫಿ ಇವರ ವೃತ್ತಿ, ಇದು ಪ್ರವೃತ್ತಿ ಅಂತ ಹೇಳ್ಬೋದು. ಸಂಪೂರ್ಣವಾಗಿ ಭಕ್ತಿಯಲ್ಲಿ ತೊಡಗಿಕೊಂಡು 1-2 ತಿಂಗಳ ಕಾಲ ನಿರಂತರವಾಗಿ ಮೂರ್ತಿಯನ್ನು ರಚಿಸೋದ್ರಲ್ಲಿ ಇವರು ತೊಡಗಿಕೊಂಡಿರ್ತಾರೆ. ಇವರನ್ನು ಮಾತನಾಡಿಸುವ ಪ್ರಭುಗಳೇ, 2 ಮೂರ್ತಿಗಳು ಆಗ್ತಾ ಇದೆ, ಎಲ್ಲಿಯ ಹಂತಕ್ಕೆ ಬಂದಿದೆ, ಯಾವಾಗ ಇದನ್ನು ನೀವು ಕೊಡಲಿಕ್ಕೆ? ಇದು ನಾಳೆ ಬೆಳಗ್ಗೆ ಕೊಡಲಿಕ್ಕೆ ಇರುವಂಥದ್ದು. ಇವತ್ತಿಗೆ ರಾತ್ರಿವರೆಗೆ ನಮಗೆ ಇದರ ಕೆಲಸ ಉಂಟು. ಈಗ ನಾವು ಇನ್ನು ಫೈನಲ್ ಟಚ್ ಕೊಡ್ತಾ ಇದ್ದೇವೆ. ಅಂದರೆ ಕಣ್ಣು, ಹುಬ್ಬು, ಲಿಪ್ಸ್ ಇದೆಲ್ಲ ಆಗಬೇಕಷ್ಟೇ, ಸೀರೆ ಉಡಿಸಬೇಕು. ಈಗ ಆ ಸ್ಟೇಜಲ್ಲಿ ಇದ್ದೇವೆ. ಈಗ ಬೆಳಿಗ್ಗೆ ಆಗೋದ್ರೊಳಗೆ ನಮ್ಮದು ಈ ಕೆಲಸ ಎಲ್ಲ ಆಗಿ ಬೆಳಿಗ್ಗೆ ಕೊಡಬೇಕಾಗಿದೆ. ಶಾರದಾ ಮಾತೆಯನ್ನು ಬಿಡಿಸುವಂಥದ್ದು, ಗಣಪತಿಯನ್ನು ಬಿಡಿಸುವಂಥದ್ದು, ಇವೆಲ್ಲವನ್ನು ಕೂಡ ತಾವು ಮಾಡ್ತಿದ್ದೀರಿ. ಎಷ್ಟು ವರ್ಷಗಳಿಂದ ಮಾಡ್ತಿದ್ದೀರಿ? ಸಾಧಾರಣ ನಾನು 33-34 ವರ್ಷದಿಂದ ಗಣಪತಿ ವಿಗ್ರಹ ಸ್ಟಾರ್ಟ್ ಮಾಡಿದ್ದೇನೆ. ಮತ್ತೊಂದು 5 ವರ್ಷ ಬಿಟ್ಟು ಮತ್ತೆ ಶಾರದಾ ಮೂರ್ತಿಯನ್ನು ಸ್ಟಾರ್ಟ್ ಮಾಡಿದೆ. ನೀವು 2 ಮೂರ್ತಿಗಳನ್ನು ಮಾಡಿದ್ದೀರಿ. ನಿಮಗೆ ಅಸಿಸ್ಟೆಂಟ್ಸ್ ಕೂಡ ಇದ್ದಾರೆ ಅಂತ ಗೊತ್ತು. ಆದರೆ ಯಾಕೆ 2 ಮೂರ್ತಿಗಳು, ಅಥವಾ ನೀವು ಒಂದು ಕಮರ್ಷಿಯಲ್ ಆಗಿ ನಿಮ್ಮ ಕಲೆಯನ್ನು ಯಾಕೆ ನೀವು ಬಳಸಿಕೊಳ್ಳಿಲ್ಲ? ನಾವೆಂದರೆ ಇದನ್ನು ವೃತ್ತಿಯಾಗಿ ನಾವು ಮಾಡಿದಲ್ಲ, ನಾವೊಂದು ಆಸಕ್ತಿಯಿಂದ, ಅಂದರೆ ನನಗೊಂದು ಅಂದರೆ ದೇವರ ಮೇಲೆ ಒಂದು ಭಕ್ತಿ, ಎರಡನೇದು ಆರ್ಟಿನ ಮೇಲೆ ಇರೋ ಒಂದು ಭಕ್ತಿ. ಇದರಿಂದಾಗಿ ನಾನು ಇದನ್ನು ಮಾಡಬೇಕು ಅಂತ ಹೇಳುವ ನನ್ನ ಒಂದು ಕನಸು. ಈ ದೇವರ ಮುಖವನ್ನು ನನಗೆ ನನ್ನ ಆರ್ಟಿನ ಮೂಲಕ ನೋಡಬೇಕು ಅಂತ ಹೇಳೋ ಒಂದು ಉದ್ದೇಶ ನನ್ನದು. ಮತ್ತು ನಾವು ಇದರಿಂದ ಹಣ ಮಾಡಬೇಕು ಅಂತ ಹೇಳುವ ಇದಿಲ್ಲ ನನಗೆ. ಯಾಕೆಂದರೆ ನಾವು ಒಳ್ಳೆಯದು ಕೆಲಸ ಮಾಡಿದರೆ ದೇವರು ನಮಗೆ ಬೇಕಾದ ಹಣವನ್ನು ಅಥವಾ ನಮಗೆ ಏನು ಬೇಕು ಅಗತ್ಯತೆಯನ್ನು ದೇವರೇ ಪೂರೈಸ್ತಾರೆ ನಮಗೆ. ನಾವು ಅದರ ಹಿಂದೆ ಹೋಗಬೇಕಾಗಿಲ್ಲ. ನಾವು ಮಾಡುವ ಕೆಲಸವನ್ನು ಒಳ್ಳೆಯ ರೀತಿಯಲ್ಲಿ ಮಾಡಬೇಕು. ಯಾವುದೇ ಕೆಲಸ ಇರಲಿ, ಅದು ನಾವು ಒಳ್ಳೆಯ ಭಕ್ತಿಯಲ್ಲಿ ನಮ್ಮ ಯಾವ ಕೆಲಸವನ್ನು ಮಾಡಿರೋದಾದರೆ ಅದಕ್ಕೆ ಸರಿಯಾದ ದೇವರು ನಮಗೆ ಸರಿಯಾದ ಅದಕ್ಕೆ ಬೇಕಾದ ಇದನ್ನು ಕೊಡ್ತಾರೆ ನಮಗೆ. ಈ ಮೂರ್ತಿ ರಚನೆ ಮಾಡುವಂಥ ಸಂದರ್ಭದಲ್ಲಿ ನೀವು ಯಾವ ರೀತಿಯಂಥ ವೃತಾಚರಣೆ ಮಾಡ್ತೀರಿ? ಹೇಗೆ, ಯಾವ ನಂಬಿಕೆ ಆಧಾರದಲ್ಲಿ ಇರ್ತೀರಿ? ನಾನೆಂದರೆ ವೃತ ಅಂದರೆ ನಾವು ಯಾವಾಗಲೂ, ನಾನೀಗ ನಾನ್ ವೆಜ್ ತಿನ್ನೋದಿಲ್ಲ, ಡ್ರಿಂಕ್ಸ್ ಮಾಡೋದಿಲ್ಲ, ಮತ್ತು
ನಾವು ಆದಷ್ಟು ಶುದ್ಧವಾಗಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವರ ಪೂಜೆ ಎಲ್ಲ ಮಾಡಿ ಮತ್ತೆ ಬಂದು ಇಲ್ಲಿ ಬಂದು ಸ್ಟಾರ್ಟ್ ಮಾಡ್ತೇನೆ. ಇಲ್ಲಿ ಸಹ ನಾವು ದೇವರನ್ನು ದೀಪ ಬೆಳಗಿಸಿ ಆಮೇಲೆ ನಾವು ಕೂತ್ಕೊಂಡು ಕೆಲಸ ಮಾಡುವಂಥದ್ದು. ಏಕಾಗ್ರತೆ ಸಹ ಬರ್ತದೆ ಅದರಿಂದಾಗಿ. ಮತ್ತು ನಾವು ಮಾಡುವಾಗ ನಾವು ಇದನ್ನು ಬರೇ ಒಂದು ಮಣ್ಣು ಅಂತ ತಿಳ್ಕೊಳ್ಳೋದಿಲ್ಲ. ಈಗ ಇಲ್ಲಿ ಮಣ್ಣು ಇಟ್ಟ ನಂತರ ನಾವು ಅಲ್ಲಿ ದೇವರು ಕೂತಿದ್ದಾರೆ ಅಂತ ಹೇಳುವ ಭಾವನೆಯಿಂದಲೇ ನಾವು ಅದನ್ನು ಮಾಡ್ತೇವೆ. ಇದನ್ನು ಯಾವುದೇ ಇದರಲ್ಲಿ ನಾವು ಬೇರೆ ಯಾವುದನ್ನು ನೋಡುವುದಿಲ್ಲ. ಇದರಲ್ಲಿ ನಮಗೆ ಬರೇ ದೇವರು ಮಾತ್ರ ಕಾಣುವಂಥದ್ದು, ಅದು ಮಾತ್ರ ಕಾಣಬೇಕು. ಶುದ್ಧವಾದ ಮನಸ್ಸಿದ್ದರೆ ಅದರಷ್ಟು ದೊಡ್ಡ ವೃತ ಬೇರೆ ಯಾವುದಿಲ್ಲ. ನಾವು ನಿಮ್ಮ ಹತ್ರ ಒಂದು ಮಾತನ್ನು ಕೇಳಿದ್ವಿ, ಆದರೆ ನೀವು ಅದನ್ನು ಹೇಳಲಿಕ್ಕೆ ಒಪ್ಕೊಳ್ಳಿಲ್ಲ. ಬದಲಾಗಿ ಬೇರೆಯವರು ನಮಗೆ ತುಂಬ ಜನ ಈ ಬಗ್ಗೆ ಹೇಳಿದರು. ಇಲ್ಲಿ ನಿಮಗೆ ಬೇರೆ ಬೇರೆ ಅನುಭವಗಳಾಗುತ್ತೆ ಮೂರ್ತಿ ಮಾಡುವಂಥ ಸಂದರ್ಭದಲ್ಲಿ ಅಂಥ ಅನುಭವಗಳನ್ನು ನಮ್ಮ ಜೊತೆಗೆ ಹಂಚ್ಕೊಳ್ಬೋದಾ ಅಂತ. ನಾನು ನಿಜವಾಗಿ ಅದನ್ನು ಹೇಳಬಾರ್ದು ಅಂತೇಳಿ ಯಾರ ಹತ್ರವೂ ಹೇಳಲಿಲ್ಲ. ಯಾಕಂದರೆ ಇದನ್ನು ನಾವು ಹೇಳಿದ ಕೂಡಲೇ ಕೆಲವರದನ್ನು ನಾನು ಪ್ರಚಾರಕ್ಕೋಸ್ಕರ ಹೇಳಿದ್ದು ಅಂತಲೇ ಆಗ್ತದೆ. ಆದರೆ ಈಗ ನೀವು ಇಷ್ಟು ಒತ್ತಾಯ ಮಾಡುವಾಗ ನಾನು ಒಂದು ಕೆಲವು ಘಟನೆಗಳನ್ನು ಹೇಳಬೇಕಾಗ್ತದೆ ಈಗ. ಯಾಕೆಂತ ಹೇಳಿದರೆ ಈ ಬರೇ ನಾನೊಂದು ಯಾವುದೇ ಕೆಲಸ ಮಾಡೋದು ನಾವೊಂದು ಬ್ಲೈಂಡ್ ಆಗಿ ಮಾಡೋದಲ್ಲ. ಯಾಕಂದರೆ ಈಗ ಹಣ ಮಾಡುವವರು ಹಣ ಸಿಕ್ಕಲಿಕ್ಕೆ ಬೇಕಾಗಿ ಅದಕ್ಕೆ ಬೇಕಾದ ಒಂದು ಪ್ರಯತ್ನವನ್ನು ಮಾಡ್ತಾರೆ, ಅದಕ್ಕೆ ಸರಿಯಾದ ಹಣವು ಅವರಿಗೆ ಸಿಗ್ತದೆ. ನನಗೆ ಬೇಕಾದಂತ ಹೇಳಿದ್ರೆ ನನಗೆ ದೇವರನ್ನು ನೋಡಬೇಕು ಒಂದೊಳೊಂದು ಆಸೆ, ಅಂದರೆ ಕಲೆಯ ಮೂಲಕ ಅದನ್ನು ದೇವರನ್ನು ನನಗೆ ನೋಡಬೇಕು. ಹಾಗಿರುವಾಗ ನಮಗೆ ಈ ದೇವರು ಇದ್ದಾರೆ ಅಂತ ಹೇಳುವುದಕ್ಕೆ ಬೇಕಾಗಿ ನನಗೆ ಎಷ್ಟೋ ಘಟನೆಗಳು ನಾನು ನೋಡಿದ್ದೇನೆ, ಎಷ್ಟೋ ಅನುಭವ ಆಗಿದೆ. ಅದು ಯಾರು ಸಹ ಅದನ್ನು ಹೀಗೆ ಹೇಳಿದರೆ ಇವರು ಯಾರು ನಂಬಲಿಕ್ಕಿಲ್ಲ. ಆ ರೀತಿಯ ದೊಡ್ಡ ದೊಡ್ಡ ಒಂದು ಪವಾಡ ಅಂತಲೇ ಹೇಳ್ಬೋದು. ಅದು ನಮ್ಮ ಒಟ್ಟಿಗಿದ್ದವರು ಸಹ ನೋಡಿದ್ದಾರೆ. ಅದು ನನಗೆ ತುಂಬ ಒಂದು ಖುಷಿ ಕೊಟ್ಟಿದೆ ಮಾತ್ರ. ಯಾಕೆಂದರೆ ನಾನು ಇದನ್ನು ಮಾಡ್ತಾ ಇರುವಾಗ ಒಂದು ಚಿಟ್ಟೆ ಬರ್ತದೆ. ಸುಮಾರು ವರ್ಷ ಆಯ್ತು ಈಗ. ಒಂದು ಚಿಟ್ಟೆ ಬಂದು ಮೊದಲು ಶಾರದೆ ದೇವರ ಗಣಪತಿಯ ಮೇಲೆ ಅಥವಾ ಶಾರದೆಯ ಮೇಲೆ ಬಂದು ಕೂತುಕೊಂಡು ಹೋಗ್ತಿತ್ತು. ಈ ದೇವರಿಗೆಲ್ಲ ಸುತ್ತ ಹಾಕಿ ಬಂದು ದೇವರ ಮೇಲೆ ಕೂತು ಹೋಗ್ತಿತ್ತು. ಮತ್ತೇನಾಯಿತು ಅಂತ ಹೇಳಿದ್ರೆ ಈ ಚಿಟ್ಟೆ ಬರ್ತಾ ಬರ್ತಾ ಅದು ನನ್ನ ಮೈಯಲ್ಲಿ ಬಂದು ಕೂತುಕೊಳ್ಳಿಕ್ಕೆ ಪ್ರಾರಂಭ ಮಾಡಿತ್ತು. ಯಾವುದೇ ಒಂದು ವಿಗ್ರಹಗಳು ಸಂಪೂರ್ಣ ಆಗಲಿಕ್ಕೆ ಆಗುವ ಮೊದಲೇ ಅಥವಾ ನನಗೆ ಕೆಲಸ ನನಗೆ ಮಾಡಲಿಕ್ಕೆ ಕೂಡುವುದಿಲ್ಲ ಅಂತ ಹೇಳುವಾಗ ಇನ್ನು ಚಿಟ್ಟೆ ಬಂದ ನಂತರ ನನ್ನ ಕೆಲಸವೇ ಅದ್ಭುತವಾಗಿ ಆಗ್ತದೆ. ಅದೊಂದು ಸಡನ್ನಾಗಿ ಮತ್ತೆ ಫಾಸ್ಟ್ ತಗೊಳ್ತೇನೆ ನಾನು. ಆಮೇಲೆ ಈ ಚಿಟ್ಟೆ ಕೂತುಕೊಳ್ತಾ ಇತ್ತು. ಅದನ್ನು ಯಾರೋ ನೋಡಿದರು, ಯಾವಾಗಲೂ ಬರ್ತದೆ ಅಂತ ಹೇಳಿದೆ. ಹಾಗೆ ಅವರು ಹೇಳಿದರು ಈ ಸರ್ತಿ. ಅದರ ನಂತರದ ವರ್ಷ ಒಬ್ಬರು ಬಂದು ಕೇಳಿದರು, ಈ ಸಲ ನಿಮ್ಮ ಚಿಟ್ಟೆ ಬರಲಿಲ್ಲ ಅಂತ ಕೇಳಿದರು. ಅವರು ಕೇಳಿ ನಾನು ಹೇಳಿದೆ, ನೀವು ಹಾಗೆಲ್ಲ ಹೇಳಬೇಡಿ, ಯಾಕಂದರೆ ಅದು ನಾನು ಭರಿಸುವುದಲ್ಲ, ಅದು ತನ್ನಷ್ಟಕ್ಕೆ ಬರುವಂಥದ್ದು. ಅದಕ್ಕೆ ನಾವು ಏನು ಮಾಡಿಯಲ್ಲ, ನಾವು ನಮ್ಮ ಕೆಲಸವನ್ನು ಭಕ್ತಿ ಶ್ರದ್ಧೆಯಲ್ಲಿ ಮಾಡ್ತೇವೆ. ಬರಲೂಬಹುದು, ಬಾರದೇ ಇರಲೂಬಹುದು. ಅದನ್ನು ನಾನು ಏನು ಹೇಳೋದಿಲ್ಲ ಅದರ ಬಗ್ಗೆ ಅಂತ ಹೇಳಿದೆ. ಅದನ್ನು ನೀವು ಒಂದು 5 ನಿಮಿಷ ನಿಲ್ಲಿ ಅಂತ ಹೇಳಿದ ಕೂಡಲೇ ಒಂದು 5 ನಿಮಿಷ ಆಗಿದೆ. ಅಷ್ಟಾಗುವಾಗ ಒಂದು ದೊಡ್ಡ ಒಂದು ಚಿಟ್ಟೆ ಬಂತು. ನಾನು ಇಷ್ಟವರೆಗೆ ನೋಡಿರಲಿಲ್ಲ, ಅಷ್ಟು ದೊಡ್ಡ ಚಿಟ್ಟೆಯೇ ನೋಡಿರಲಿಲ್ಲ. ಆ ಚಿಟ್ಟೆ ಬಂದು ನಾನು ಮಾಡಿದ ಗಣಪತಿಯ ಮೂರ್ತಿ ಒಂದು 3-4 ಮೂರ್ತಿ ಇತ್ತು. ಎಲ್ಲ ಮೂರ್ತಿಗಳಿಗೂ ಸುತ್ತು 3 ಸುತ್ತು ಹಾಕಿ ಸೀದಾ ಬಂದು ನನ್ನ ನನ್ನ ಈ ಹಣೆಯಲ್ಲಿ ಬಂದು ಕೂತ್ಕೊಂಡಿತ್ತು. ಅದು ಸಾಧಾರಣ 1 ಗಂಟೆ 1-1.5 ಗಂಟೆಯಷ್ಟು ಕೂತ್ಕೊಂಡಿದೆ. ಪ್ರತಿ ವರ್ಷ ಒಂದೇ ರೀತಿಯ ಚಿಟ್ಟೆಗಳು ಬರ್ತವಾ ಅಥವಾ ಬೇರೆ ಬೇರೆ ಚಿಟ್ಟೆಗಳ ಅಂತ? ಬೇರೆ ಬೇರೆ ರೀತಿಯ ಚಿಟ್ಟೆಗಳು ಬರ್ತವೆ. ಒಂದು ಹೆಚ್ಚಾಗಿ ಬಿಳಿ ಚಿಟ್ಟೆ ಬರ್ತಿತ್ತು ಶಾರದೆ ಮಾಡುವಾಗ. ಗಣಪತಿ ಮಾಡುವಾಗ ಬೇರೆ ಕಲರ್ನ ಚಿಟ್ಟೆ ಬರ್ತಿತ್ತು. ಮಾತ್ರ ಆ ಒಂದು ಬಂದ ದೊಡ್ಡ ಒಂದು ಚಿಟ್ಟೆ, ಅಷ್ಟು ದೊಡ್ಡ ಚಿಟ್ಟೆ ಅದರ ನಂತರ ಬರಲಿಲ್ಲ. ಆದರೆ ಅದರ ನಂತರವೂ ಇದೇ ರೀತಿ ಇನ್ನೊಂದು ಘಟನೆ ಆಯಿತು. ಶಾರದೆ ಮಾಡುವಾಗ ಶಾರದಾ ಕಮಿಟಿಯಲ್ಲಿದ್ದ ವಿವೇಕ್ ಶೆಣೈ ಅಂತ ಹೇಳುವವರು ಅವರು ಸಹ ಬಂದು ಕೇಳಿದರು, ಈ ಸಲ ನಿಮ್ಮ ಚಿಟ್ಟೆ ಬರಲಿಲ್ಲ ಅಂತ ಹೇಳಿ. ಅದಕ್ಕೆ ನಾನು ಹೇಳಿದೆ, ಚಿಟ್ಟೆ ಬರ್ಬೋದು, ನೀವು ಒಂದು ಸ್ವಲ್ಪ ಹೊತ್ತು ನಿಲ್ಲಿ, ಅಂದರೆ ನಾವು ಹೇಳಲಿಕ್ಕೆ ಆಗೋದಿಲ್ಲ ಏನು ಸಹ. ಅದು ದೇವರ ಇಚ್ಛೆ, ಅದು ಬೇಕಾದಾಗ ಅವರು ಬರ್ತಾರೆ, ಬಂದು ನೋಡಿ ಹೋಗ್ತಾರೆ ಅಂತ ಹೇಳಿದೆ. ಹಾಗೆ ನಾನು 5 ನಿಮಿಷ ನಿಲ್ಲಿ ಅಂತ ಹೇಳಿದೆ. 5 ನಿಮಿಷದ ಒಳಗೆ ಒಂದು ಚಿಟ್ಟೆ ಬರಲಿಕ್ಕೆ ಪ್ರಾರಂಭ ಆಯಿತು. ಅದು ಒಂದರಿಂದ ಒಂದು ಬಂದದ್ದು ಎಷ್ಟೆಂದರೆ 9 ಚಿಟ್ಟೆ ಬಂತು. ಯಾಕೆಂದರೆ ಇದು ನವರಾತ್ರಿ ಆದ ಕಾರಣ ನವದುರ್ಗೆ ರೂಪದಲ್ಲಿಯೇ 9 ಚಿಟ್ಟೆ ಬಂದು ಕೂತ್ಕೊಂಡಿತ್ತು. ಅಷ್ಟಾಗ ನಾನು ಕೇಳಿದೆ, ಹೇಗಾಯಿತು ನೋಡಿದಿರಲ್ಲ ಅಂತ ಹೇಳಿದೆ. ಅವರು ನೋಡಿದರು, ಅವರಿಗೂ ಖುಷಿ ಆಯಿತು, ನಮಗೂ ತುಂಬ ಖುಷಿ ಆಯಿತು. ಯಾಕೆಂದರೆ ಇದು ಹೇಳಿ ಬಂದದ್ದು, ಅಂದರೆ ಅವರು ಹೇಳಿದಾಗ ಬಂದ ಚಿಟ್ಟೆ. ಮತ್ತು ಗೊತ್ತಿಲ್ಲದೆ ನಮಗೆ ಬಂದದ್ದು ಎಷ್ಟೋ ಸಲ ಉಂಟು. ಎಲ್ಲರ ಎದುರಲ್ಲಿ ಸಹ ನಾವು ಇಷ್ಟು ಜನ ಇಲ್ಲಿ ಇರ್ತೇವೆ, ನನ್ನ ಅಸಿಸ್ಟೆಂಟ್ಗಳಿರ್ತಾರೆ, ಅವರ ಎದುರಲ್ಲಿ ಸಹ ಅವರು ನೋಡಿದ್ದಾರೆ ಎಲ್ಲರೂ ಸಹ. ಮತ್ತು ಅದು ಬಂದು ನನ್ನ ಮೈಯಲ್ಲಿ ಕೂತ್ಕೊಳ್ತದೆ. ಆಗ ಅವರು ಹೇಳ್ತಾರೆ, ಅದೇನು ನಿಮ್ಮ ಮೈಯಲ್ಲಿ ಕೂತ್ಕೊಳ್ತದೆ? ನಾನು ಹೇಳಿದ್ದೆ, ಅದು ನನಗೆ ಗೊತ್ತಿಲ್ಲ, ಯಾಕೆಂದರೆ ಅದು ದೈವ ಇಚ್ಛೆ. ನಾನು ಬೇಕಂತ ಭರಿಸಿದ್ದು ಅಂತಲೇ ಅಲ್ಲ. ಈ ರೀತಿಯಲ್ಲಿ ಚಿಟ್ಟೆ ಬಂದು ಅದು ನಮಗೆ ಆ ಪವಾಡವನ್ನು ತೋರಿಸಿದೆ. ಅದು ಈ ಗಣಪತಿ ಮೂರ್ತಿ ಅಂತಲಲ್ಲ, ನಾನು ಶಬರಿಮಲೆಗೆ ಹೋಗುವಾಗಲೂ ಸಹ ನನಗೆ ತುಂಬ ಸಲ ಆ ಚಿಟ್ಟೆ ಬಂದದ್ದು ಅನುಭವ ಆಗಿದೆ.
ಅದು ಸಹ ಹೇಗೆ ಅಂತ ಹೇಳಿದರೆ ನನಗೆ ಒಂದು ಕನಸಿನಲ್ಲಿ ಒಂದು ದಿವಸ ಚಿಟ್ಟೆ ಒಂದು ಬಂದು ನನ್ನ ಎದೆಯಲ್ಲಿ ಬಂದು ಕೂತಿತ್ತು. ಅದು ಅಲ್ಲಿಂದ ಹಾರಿ ನನ್ನ ಮುಖದಲ್ಲಿ ಬಂದು ಕೂತು ಅಲ್ಲಿಂದ ಹಾರಿ ಹೋಯಿತು. ಇದನ್ನು ನಾನು ಗುರುಸ್ವಾಮಿ ಹತ್ರ ಹೇಳುವಾಗ, ನಾನು ಶಬರಿಮಲೆಗೆ ಹೋಗ್ತಾ ಇರುವಾಗ ನಾವು ಟ್ರೈನಲ್ಲಿ ಹೇಳಿದ್ದು ವಿಷಯ. ಮರು ದಿವಸ ನಾವು ಶಬರಿಮಲೆಗೆ ತಲುಪಿ ಅಲ್ಲಿ ದೇವರ ದರ್ಶನ ಎಲ್ಲ ಆಗಿ ನಾವು ಕೆಳಗೆ ಬರುವಾಗ ನಾನು ಹೇಗೆ ಕನಸು ಬಿದ್ದಿದೆ ಅದೇ ರೀತಿಯಲ್ಲಿ ಚಿಟ್ಟೆ ಬಂದು ನನ್ನ ಎದೆಯಲ್ಲಿ ಬಂದು ಕೂತ್ಕೊಂಡಿತ್ತು. ನಾನಾಗ ಗುರುಸ್ವಾಮಿಯರು ಮುಂದೆ ಹೋಗ್ತಾ ಇದ್ದಾರೆ, ಅವರನ್ನು ಕರೆದೆ. ಅವರು ನೋಡಿದರು. ಅದನ್ನು ನೋಡ್ತಾ ಇದ್ದಾಗೆ ನಾನು ಏನು ಹೇಳಿದ್ದೇನೆ ಅದೇ ರೀತಿಯಲ್ಲಿ ಒಂದು ರೌಂಡ್ ಹೊಡೆದು ನನ್ನ ಮುಖದಲ್ಲಿ ಕೂತು ಆ ಚಿಟ್ಟೆ ಹಾರಿ ಹೋಯಿತು. ಮತ್ತು ಪ್ರತಿ ವರ್ಷ ನಾನು ಹೋಗುವಾಗ ನನ್ನ ಇರುಮುಡಿಯ ಮೇಲೆ ಬಂದು ಕೂತು ಹೋಗ್ತಿತ್ತು. ಆದ ಕಾರಣ ನನಗೇನಾಗಿದೆ ಅಂದರೆ ಈಗ ಆ ಚಿಟ್ಟೆ ಬಂದು ಹೋದರೆ ನನಗೊಂದು ತುಂಬ ಒಂದು ಸಮಾಧಾನ ಆಗ್ತದೆ. ಆದರೆ ಈಗ ಈ ವರ್ಷ ಮೊನ್ನೆ ಗಣಪತಿ ಮಾಡುವಾಗಲೂ 2 ಸರ್ತಿ ಬಂದು ಹೋಗಿ ಆಗಿದೆ. ಮತ್ತು ಈಗ ಇನ್ನೂ ಈ ಸರ್ತಿ ಮಾತ್ರ ಈಗ ಬರಲಿಲ್ಲ, ಇಷ್ಟರವರೆಗೆ ಬರಲಿಲ್ಲ. ಇನ್ನೀಗ ನಾಳೆ ಒಳಗೆ ಬರ್ಬೋದು. ಅದು ದೇವರಿಗೆ ಬಿಟ್ಟ ವಿಷಯ, ನಾವು ಏನು ಹೇಳುವುದಿಲ್ಲ. ಯಾಕಂದರೆ ಇದು ನಾನು ಪ್ರಚಾರಕವಾಗಿ ಹೇಳುವುದಿಲ್ಲ, ನನ್ನ ಅನುಭವವನ್ನು ಮಾತ್ರ ಹೇಳ್ತೇನೆ. ನಾನು ಒಂದು ವಿಷಯ ಹೇಳ್ತೇನೆ. ಯಾಕಂದರೆ ಈ ಪ್ರಪಂಚದಲ್ಲಿ ದೇವರು ಅಂತ ಹೇಳುವವರು ಇದ್ದಾರೆ ಅಂತೇಳಿ ತೋರಿಸುವಂಥ ತುಂಬ ಘಟನೆಯನ್ನು ನಾನು ನೋಡಿದ್ದೇನೆ. ನನ್ನ ಕಣ್ಣಿನಲ್ಲಿ ನಾನು ಅನುಭವಿಸಿದ್ದೇನೆ. ನಮ್ಮ ಕನಸಿನ ರೂಪದಲ್ಲಿ ಇರ್ಬೋದು ಅಥವಾ ಡೈರೆಕ್ಟಾಗಿ ನಮಗೆ ಕಾಣುವಂಥ ಕೆಲವು ಪವಾಡಗಳನ್ನು ನಾನು ನೋಡಿದ್ದೇನೆ. ಅದು ನಾನು ತುಂಬ ಸಂತೋಷ ಪಡ್ತೇನೆ. ಇದಕ್ಕೆ ನಾನು ನಿಜವಾಗಿ ಧನ್ಯ ಅಂತ ಹೇಳ್ತೇನೆ. ಈ ಚಿಟ್ಟೆ ಅಥವಾ ಬೇರೆ ಬೇರೆ ಆಕಾರದ ಚಿಟ್ಟೆ ಪ್ರಭೇದಗಳು ಬಂದು ಕೂತಾಗ ನಿಮ್ಮಲ್ಲಿ ಆಗುವಂಥ ಬದಲಾವಣೆ ಯಾಕೆಂತಂದರೆ ನಿಮ್ಮ ಕೆಲಸ ವೇಗ ಪಡೆದುಕೊಳ್ಳುತ್ತಾ ಅಥವಾ ನಿಮ್ಮಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ? ನನಗೆಂದರೆ ಚಿಟ್ಟೆ ಯಾವುದೇ ಎಷ್ಟು ಸಣ್ಣದೇ ಇರಲಿ, ಒಂದು ಸರ್ತಿ ಸಣ್ಣ ಚಿಟ್ಟೆ ಬಂದಿದೆ. ಹಾಗೆ ಸಣ್ಣದಂತೇಳಿಲ್ಲ, ಅದು ಬಿಳಿ ಕಲರ್ದು ಬಂದಿದೆ. ಕಳೆದ ಸರ್ತಿ ಒಂದು ಗ್ರೀನ್ ಕಲರ್ನ ಒಂದು ಚಿಟ್ಟೆ ಬಂದು ಕೂತ್ಕೊಂಡಿದೆ. ಇದೇ ಮೂರ್ತಿಯ ಮೇಲೆ ಬಂದು ಕೂತಿತ್ತು. ಅದು ಕೂತು 5 ನಿಮಿಷ ಆಗುವಾಗ ನನಗೆ ದೇವರ ಮುಖವೇ ಕಾಣಲಿಕ್ಕೆ ಶುರುವಾಗಿದೆ. ಅದರ ನಂತರ ನಾನು ಅದನ್ನೇ ಹಾಗೆಯೇ ಮಾಡ್ತಾ ಆಗುವಾಗ ಅಲ್ಲಿ ಒಂದು ಅದ್ಭುತವಾದ ರೂಪವೇ ಕಂಡಿದೆ. ಕಳೆದ ಸರ್ತಿ ನನಗೆ ಅಷ್ಟು ಖುಷಿಯಾಗಿದೆ ಮಾತ್ರ. ಅದು ನಿಜವಾಗಿ ಮಣ್ಣಿನ ಮೂರ್ತಿ ಅಂತ ಅದು ಫೀಲ್ ಆಗ್ತಿರ್ಲಿಲ್ಲ. ನಿಜವಾಗಿ ಬಂದವರಿಗೂ ಸಹ ಅಷ್ಟು ಖುಷಿಯಾಗಿದೆ, ಎಲ್ರಿಗೂ ಸಹ. ಅದು ನಿಜವಾಗಿ ಒಂದು ಅದ್ಭುತ ಆಗಿದೆ. ಅದರ ನಂತರ ಮತ್ತೆ ದೊಡ್ಡ ಶಾರದೆ ಮೇಲೆ ಕೂತಿತ್ತು. ಅದು ಸಹ ಹಾಗೆ. ಅದು ಕೂತ ನಂತರ ಕೆಲಸ ಭಾರಿ ಫಾಸ್ಟಾಗಿ ಚಂದದಲ್ಲಿ ಆಗಿದೆ. ಹಾಗೆ ಇದು ನನ್ನ ಅನುಭವ. ಅದು ಮಾತ್ರ ಅಲ್ಲ, ಆ ಚಿಟ್ಟೆ ಕೂತು ಆ ಕೆಲಸ ನಾನು ಮಾಡಿದ ನಂತರ ಸಾಧಾರಣ ನನಗೆ 1.5 ತಿಂಗಳಷ್ಟು ನನ್ನ ಶರೀರದಲ್ಲಿ ಒಂದು ಅದ್ಭುತವಾದ ಶಕ್ತಿ ಇತ್ತು. ಯಾಕಂದರೆ ನನಗೆ ಊಟ ಮಾಡಿದ್ರೆ ಹಸಿವೆ ಸಾಗ್ತಿರ್ಲಿಲ್ಲ, ನಿದ್ದೆ ಮಾಡಬೇಕಂತ ಕಾಣೋದಿಲ್ಲ. ಏನೋ ಒಂದು ಸಣ್ಣ ಮಕ್ಕಳ ಥರ ನನಗೆ ಅಷ್ಟು ಖುಷಿಯಲ್ಲಿರ್ತಿದ್ದೆ ನಾನು. ನಿಮ್ಮ ಮನೆಯಲ್ಲಿ ಈ ಘಟನೆಗಳು ಗೊತ್ತಾ? ಮನೆಯಲ್ಲಿ ಯಾವ ರೀತಿಯಾಗಿ ಹೇಳ್ತಾರೆ ಇದನ್ನು? ಅಲ್ಲ, ಮನೆಯವರಿಗೆಲ್ಲರಿಗೂ ಗೊತ್ತುಂಟು. ನಾನು ಅದನ್ನು ಕೆಲವು ವಿಷಯವನ್ನು ಹೇಳಿದ್ದೇನೆ. ಮತ್ತು ನಾನು ಹೆಚ್ಚಿನದು ನಾನು ಹೇಳೋದಿಲ್ಲ, ಆದರೂ ಸಹ ನನ್ನ ಒಟ್ಟಿಗಿದ್ದವರಿಗೆ ಗೊತ್ತಾಗುತ್ತೆ. ಮತ್ತು ನನಗೆ ಆದ ಖುಷಿಯನ್ನು ನಾನೇನು ಹೇಳ್ತೇನೆ ಅಂತ ಹೇಳಿದ್ರೆ, ನಾನು ಒಂದು ಗ್ರೇಟ್ ಅಂತ ಹೇಳೋದಲ್ಲ, ನಾನು ದೇವರು ಗ್ರೇಟ್ ಅಂತ ಹೇಳೋದನ್ನು ನಾನು ಇನ್ನೊಬ್ಬರಿಗೆ ತಿಳಿಸಲಿಕ್ಕೆ ಬೇಕಾಗಿ ನಾನು ಕೆಲವು ವಿಚಾರವನ್ನು ಹೇಳ್ತೇನೆ. ಯಾಕೆಂದರೆ ದೇವರ ಮೇಲೆ ಬ್ಲೈಂಡ್ ಆಗಿ ಒಬ್ಬ ಪೂಜೆ ಮಾಡೋದಾಗಲಿ, ದೇವರನ್ನು ಸುಮ್ಮಗೆ ನಂಬುವುದಾಗಲಿ ಅದು ಮಾಡಬಾರ್ದು. ಯಾಕೆಂದರೆ ನಮಗೊಂದು ಅನುಭವ ಆಯಿತು ಅಂತಾದರೆ ಮತ್ತೆ ಅವರಿಗೆ ಮತ್ತೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ದೇವರಿದ್ದಾರೆ ಅಥವಾ ದೇವರನ್ನು ನಂಬಬೇಕು ಅಂತ ಹೇಳುವುದು ಅದು ಪ್ರಚಾರ ಮಾಡುವ ಅಗತ್ಯ ಇಲ್ಲ. ಅವರವರಿಗೆ ಅನುಭವ ಆಯಿತು ಅಂತಾದರೆ ಮತ್ತೆ ಜೀವಮಾನ ಪರ್ಯಂತ ದೇವರನ್ನು ಖಂಡಿತ ಬಿಡುವುದಿಲ್ಲ. ಈ ಅನುಭವದ ಅದರ ಒಂದು ಖುಷಿಯೇ ಅದು ಬೇರೆ. ಅದು ಹೆಚ್ಚಿನವರಿಗೆ ಕೆಲವು ಅನುಭವಗಳು ಆಗಿರ್ತದೆ, ಆದರೆ ಕೆಲವರು ಅದನ್ನು ಒಬ್ಸರ್ವ್ ಮಾಡಿರುವುದಿಲ್ಲ. ಯಾಕೆಂದರೆ ಈಗ ನನಗೆ ಮಾತ್ರ ಅಂತ ಹೇಳಿಲ್ಲ, ಯಾರು ನಿಜವಾದ ಒಂದು ಶುದ್ಧ ಮನಸ್ಸಿನಲ್ಲಿ ಭಕ್ತಿಯಲ್ಲಿ ಯಾವುದೇ ಕೆಲಸವನ್ನು ಮಾಡಿದರೂ ಸಹ ದೇವರು ಇದ್ದಾರೆ ಅಂತ ತೋರಿಸುವಂಥದ್ದು ಘಟನೆಗಳು ತುಂಬ ಜನರಿಗೆ ಆಗಿದೆ. ಅದರಲ್ಲಿ ನನಗೂ ಸಹ ಆಗಿದೆ ಅಂತ ಹೇಳೋದು ನನಗೊಂದು ಸಂತೋಷ ಅಷ್ಟೇ. ನಾನು ಹೇಳೋದಂದರೆ ಎಲ್ಲರೂ ಸಹ ದೇವರನ್ನು ನಂಬಿ ದೇವರನ್ನು ಆರಾಧಿಸಿ ದೇವರನ್ನು ನೋಡಲಿಕ್ಕೆ ಆಗ್ತದೆ. ಅಷ್ಟು ಮಾತ್ರ ಅಲ್ಲ, ಎಲ್ಲರ ಒಳಗೆ ಸಮೇತ ನಾವು ದೇವರನ್ನು ನೋಡಬೇಕು. ಮನುಷ್ಯರ ಒಳಗಾಗಲಿ, ಪ್ರಾಣಿಗಳಲ್ಲಿ ಮತ್ತು ಕಲ್ಲಿನಲ್ಲಿ ಇರ್ಬೋದು, ಮಣ್ಣಿನ ರೂಪದಲ್ಲಿ ಇರ್ಬೋದು, ಮೂರ್ತಿಯಲ್ಲಿ ಇರ್ಬೋದು, ಪ್ರತಿಯೊಂದರಲ್ಲಿ ಮನುಷ್ಯ ಉಂಟಲ್ಲ, ದೇವರನ್ನು ನೋಡಲಿಕ್ಕೆ ಶುರು ಮಾಡಿದರೆ ಒಬ್ಬ ಮನುಷ್ಯರಿಗೆ ಅನ್ಯಾಯ ಖಂಡಿತ ಆಗುವುದಿಲ್ಲ. ಇಡೀ ಪ್ರಪಂಚವು ಸುಖವಾಗಿರ್ಬೋದು. ಎಲ್ಲರಿಗೂ ಸಹ ಒಂದು ಖುಷಿ ಆಗಬೇಕಿದ್ರೆ ನಾವು ಎಲ್ಲರನ್ನೂ ದೇವರಂತ ತಿಳ್ಕೊಳ್ಬೇಕು. ನಾವೀಗ ಶಬರಿಮಲೆಗೆ ಹೋಗುವಾಗ ಸ್ವಾಮಿ ಶರಣಂ ಅಂತ ಹೇಳ್ತಾರೆ, ಪ್ರತಿಯೊಬ್ಬರನ್ನು ನೋಡಿದಾಗ ನಾವು. ಆದರೆ ಇತ್ತೀಚೆಗೆ ಅದನ್ನೆಲ್ಲ ಬಿಡ್ತಾ ಬರ್ತಾ ಇದ್ದಾರೆ ಜನರು. ಇಲ್ಲ, ನಾವು ಯಾರನ್ನು ನೋಡಿದ್ರು ಸ್ವಾಮಿ ಶರಣಂ ಅಂತ ಹೇಳೋದು, ಅಂದರೆ ಸ್ವಾಮಿ ಅಯ್ಯಪ್ಪ ಅಂತಲೇ ಕರೀದು. ಯಾಕೆಂದರೆ ಅದರ ಅರ್ಥ ಅಂದರೆ ಎಲ್ಲರನ್ನೂ ಸಹ ನಾವು ದೇವರಂತ ತಿಳ್ಕೊಳ್ಬೇಕು. ಪ್ರತಿಯೊಂದರಲ್ಲಿ ದೇವರನ್ನು ನೋಡುವ, ನಾವು ತಿನ್ನುವ ಆಹಾರದಲ್ಲಿ ಆಗಲಿ, ಕುಡಿಯುವ ನೀರಿನಲ್ಲಿ ಆಗಲಿ, ನಾವು ಸೇವಿಸುವ ಗಾಳಿಯಲ್ಲಿ ಆಗಲಿ, ಪ್ರತಿಯೊಂದು ಸಹ ಅದು ದೇವರ ರೂಪವೇ. ನಮಗೆ ಅನುಭವಿಸಲಿಕ್ಕೆ ಮಾತ್ರ ಸ್ವಲ್ಪ ಜ್ಞಾನ ಮಾತ್ರ ಬೇಕಾಗ್ತದೆ. ಆ ಜ್ಞಾನವನ್ನು ನಾವು ಪಡ್ಕೊಳ್ಬೇಕಲ್ಲದೆ ಮತ್ತು ಇನ್ನೊಬ್ಬರಿಗೆ ಪ್ರದರ್ಶನಕ್ಕೆ ಬೇಕಾಗಿ ನಾವು ಯಾವುದೇ ಆರಾಧನೆಯನ್ನು ಮಾಡುವ ಅಗತ್ಯವೇ ಇಲ್ಲ. ನಾವು ಶುದ್ಧ ಮನಸ್ಸಿನಲ್ಲಿ ಪೂಜೆ ಮಾಡಿದಂತಾದರೆ ದೇವರು ಖಂಡಿತವಾಗಿ ನಮ್ಮ ಎದುರು ಬಂದು ನಿಲ್ತಾರೆ, ನಮಗೆ ಏನು ಬೇಕು ಅದನ್ನು ಕೊಡ್ತಾರೆ.
ಅದಕ್ಕಿಂತ ದೊಡ್ಡದು ನಾನು ಏನು ಕೇಳೋದಿಲ್ಲ. ನಾನು ಇಷ್ಟವರೆಗೆ ಸಹ ದೇವರ ಹತ್ರ ಹಣ ಕೊಡಿ ಅದು ಕೊಡಿ ಅಂತ ಹೇಳಿಲ್ಲ. ನಿಮಗೆ ನನಗೆ ಏನು ಕೊಡಬೇಕು ಅಂತ ಕಾಣ್ತದೆ ಅದನ್ನು ಕೊಡಿ ಅಂತ ಹೇಳಿದ್ದೇನೆ. ಪ್ರಚಾರವೂ ಬೇಡ. ನಾನೀಗ ಇದನ್ನು ನಿಮ್ಮ ಹತ್ರ ಹೇಳದೆ ನನಗೆ ಉಪಾಯ ಇಲ್ಲ. ಇದನ್ನು ನಾನು ನನ್ನನ್ನು ಗುರುತಿಸಬೇಕು ಅಂತ ನಾನು ಹೇಳ್ತಾ ಇಲ್ಲ. ನೀವು ದೇವರನ್ನು ಗುರುತಿಸಿ, ಪ್ರತಿಯೊಬ್ಬರು ಸಹ ಪ್ರತಿಯೊಬ್ಬರನ್ನೂ ಪ್ರೀತಿಸಿ ಅಂತ ಹೇಳುವಂಥ ನನ್ನ ಒಂದು ಸಂದೇಶ ಅಷ್ಟೆ. ನೀವು ಮೂರ್ತಿ ರಚನೆಯ ವೇಳೆ ಅವಿಸ್ಮರಣೀಯ ಒಂದು ಘಟನೆಗಳೇನಾದರೂ ಇದ್ದಾವ? ಅಂದರೆ ಫಾಸ್ಟೆಸ್ಟ್ ಮೂರ್ತಿಯನ್ನು ಮಾಡಿದಂತಹ ನೆನಪುಗಳೇನಾದರೂ ಇದ್ದಾವ? ಅಂಥ ತುರ್ತು ಪರಿಸ್ಥಿತಿ ಏನಾದರೂ ಎದುರಾಗಿತ್ತಾ ನಿಮಗೆ? ಒಂದು ಸರ್ತಿ ಆಗಿದೆ. ಒಂದು ಸರ್ತಿ ಅಂದರೆ ಒಬ್ಬರು ಮೂರ್ತಿ ಮಾಡುವವರು ಆ ಟೈಮಿಗೆ ಅವರಿಗೆ ಮಾಡಿ ಕೊಡಲಿಕ್ಕೆ ಯಾವುದೋ ಒಂದು ಪ್ರಾಬ್ಲಮಿಂದಾಗಿ ಆಗಲಿಲ್ಲ. ಹಾಗೆ ಅವರು ಸಾಧಾರಣ ನಾನು ಈ ಶಾರದೆಯನ್ನು ಬಿಟ್ಟು ಕೊಟ್ಟು ನಾನು ಮಲಗುವಂತ ಹೋಗುವಾಗ ಒಂದು ಫೋನ್ ಬಂತು. ಹಾಗೆ ನಾನು ಅದು ರವೀಶ್ ತಂತ್ರಿಗಳು ಅವರು ಹೇಳಿದ ನಂತರ ನಾವು ಅದನ್ನು ರಿಸೀವ್ ಮಾಡದೇ ಇರಲಿಕ್ಕೆ ಆಗೋದಿಲ್ಲ. ಮತ್ತು ರಿಸೀವ್ ಮಾಡಿ ನೋಡುವಾಗ ಅವ್ರು ಹೇಳಿದ್ರು ನಮಗೆ ನಾಳೆ ಬೆಳಿಗ್ಗೆ ಆಗುವಾಗ ಒಂದು ಮೂರ್ತಿ ಮಾಡಿ ಕೊಡಬೇಕು ಅಂತೇಳಿ. 4-5-4.5 ಫೀಟ್ನದು. ನಾನು ಹೇಳಿದ 4.5 ಫೀಟ್ನ ಮೂರ್ತಿ ಒಂದು 20 ದಿವಸ ಆದರೂ ಕೆಲಸ ಉಂಟು ಅದಕ್ಕೆ. ಈಗ ನೀವು ಹೇಳಿದರೆ ನಾನು ಎಂತ ಮಾಡೋದು? ಅದಕ್ಕೆ ನಾನು ಅವರನ್ನು ನೀವು ಮಂಗಳೂರಿಗೆ ಹೋಗಿ, ಮಂಗಳೂರಲ್ಲಿ ಶಾರದೆ ಮಾಡೋರಿದ್ದಾರೆ, ಅವರು ಮಾಡಿಟ್ಟದಲ್ಲಿ ಯಾರು ಇದ್ದರೆ ನೀವು ತಗೊಂಡು ಬನ್ನಿ ಅಂತ ಹೇಳಿದೆ. ಹಾಗೆ ಅವರು ಸೀದಾ ಇಲ್ಲಿಂದ ಸೀದಾ ಮಂಗಳೂರಿಗೆ ಹೋಗಿ ಅವರು ಹುಡುಕಿದ್ರು, ಅಲ್ಲಿ ಸಿಕ್ಕಲಿಲ್ಲ ಅವರಿಗೆ. ಅಲ್ಲಿಂದ ವಾಪಸ್ ಫೋನ್ ಮಾಡಿ ಏನು ಮಾಡೋದು ಅಂತ. ನಾನು ಹೇಳಿದೆ ಈ ಸರ್ತಿ ನೀವು ಫೋಟೋ ಇಟ್ಟು ಪೂಜೆ ಮಾಡೋದು ಒಳ್ಳೆಯದು. ಯಾಕಂದರೆ ಮೂರ್ತಿ ಮಾಡುವಷ್ಟು ಟೈಮ್ ಇಲ್ಲ, ಏನು ಮಾಡೋದು, ನನ್ನಿಂದ ಸಾಧ್ಯ ಇಲ್ಲ, ಭಾರಿ ಕಷ್ಟ ಉಂಟು, ಅಷ್ಟು ಸುಲಭದಲ್ಲಿ ಆಗಲಿಕ್ಕಿಲ್ಲ ಅಂತ ಹೇಳಿದೆ. ಹಾಗೆ ಅವರು ಹೇಳಿದ್ರು ಇಲ್ಲ ನಮಗೆ ಮೂರ್ತಿ ಮಾಡಲೇಬೇಕು ಅಂತ ಹೇಳಿದ್ರು. ಹಾಗಾದರೆ ನಾನು ಹೇಳಿದೆ ನನ್ನ ಹತ್ರ ಈಗ ಮಣ್ಣು ತಂದದಿಲ್ಲ, ನೀವು ಮಣ್ಣು ತಂದರೆ ನಾನೊಂದು ಪ್ರಯತ್ನ ಬೇಕಾದ್ರೆ ಮಾಡ್ತೇನೆ ಅಂತ ಹೇಳಿದೆ. ಹಾಗೆ ನಾನು ಅವ್ರ ಹತ್ರ ಮಣ್ಣು ತರಲಿಕ್ಕೆ ಕಡೆಗೆ ಅವರಿಗೆ ಸಂಡೇ ಆದರೂ ಸಹ ಅವರು ಯಾವುದೋ ಒಂದು ಟೈಲ್ ಫ್ಯಾಕ್ಟ್ರಿಯಿಂದ ಅವರಿಗೆ ಮಣ್ಣು ಸಿಕ್ಕಿತ್ತು. ಆ ಮಣ್ಣನ್ನು ಹಿಡ್ಕೊಂಡು ಬಂದರು. ಮಣ್ಣು ತರುವಾಗಲೇ ಅವರು ಫೋನ್ ಮಾಡಿದ್ರು, ನಾವು ಮಣ್ಣು ತರ್ತಾ ಇದ್ದೇವೆ, ನೀವು ತಯಾರಾಗಿರಿ ಅಂತ. ನಾನೇನು ಮಾಡಿದೆ, ನನ್ನ ಶಿಷ್ಯರೆಲ್ಲ ಇದ್ದಾರೆ ಅವ್ರ ಹತ್ರ ಹೇಳಿದೆ, ಅವರು ನೀವು ಒಮ್ಮೆ ಬರಬೇಕು ಅಂತ ಹೇಳಿದೆ. ಹಾಗೆ ನನ್ನ ಒಟ್ಟಿಗೆ ಇದು ರಾಜೇಶ್ ಮತ್ತು ಒಬ್ಬರು ಗಿರೀಶ್ ಅಂತ ಒಬ್ಬರಿದ್ದರು, ಮತ್ತು ಶ್ರೀಕಾಂತ್ ಮತ್ತು ಕೆಲವರೆಲ್ಲ ಇದ್ದರು ಒಟ್ಟಿಗೆ. ಅವ್ರ ಹತ್ರ ಹೇಳಿದೆ ಹೀಗೆ ನೀವು ಈಗ ನನಗೆ ಕೆಲಸಕ್ಕೆ ನನಗೆ ಒಟ್ಟಿಗೆ ಬರಬೇಕು ಅಂತೇಳಿ. ಅವರು ಆಯಿತು ಅಂತ ಕೂಡಲೇ ಬಂದರು. ಅವರು ಮಣ್ಣು ತರುವಾಗ ಮಣ್ಣು ಗಟ್ಟಿತ್ತು, ಅದನ್ನು ಅವರು ಹ್ಯಾಮರಲ್ಲೆಲ್ಲ ಲೆವೆಲ್ ಮಾಡಿ ಅದನ್ನು ಸರಿ ಮಾಡಿ ಎಲ್ಲ ಕೊಟ್ಟರು. ಮತ್ತೊಬ್ಬರು ಗಿರೀಶ್ ಅಂತ ಇದ್ದರೆ ಅವ್ರ ಹತ್ರ ನಾನು ಹೇಳಿದೆ ನೀವು ನನಗೆ ಕೈ ಬೆರಳೊಂದು ಮಾಡಿಕೊಡಿ ಅಂತ ಹೇಳಿದೆ. ಹಾಗೆ ಅವರು ನನಗೆ ಕೈ ಬೆರಳನ್ನು ಮಾಡಿಕೊಟ್ರು. ಮತ್ತೊಂದು ವೀಣೆ, ಅಷ್ಟೊಬ್ಬ ವೀಣೆ ಇಲ್ಲ ಅಲ್ಲಿ. ಆ ವೀಣೆಯನ್ನು ಮಾಡಲಿಕ್ಕೆ ಅವರ ಒಬ್ಬರ ಮನೆಯಲ್ಲಿ ಒಂದು ವೀಣೆ ಇತ್ತಂತೆ ಹಳತ್ತು, ಅದನ್ನು ತರಿಸಿ ಮತ್ತು ಅದಕ್ಕೆ ಒಂದು ಪೇಂಟ್ ಮಾಡಿಕೊಡಿ ಅಂತ ಒಬ್ಬರ ಹತ್ರ ಹೇಳಿದೆ. ಹಾಗೆ ಅವರು ಅದನ್ನು ಮಾಡಿದರು. ಹಾಗೆ ನಾವು ಸ್ಟಾರ್ಟ್ ಮಾಡಿದೆವು. ಸಾಧಾರಣ ರಾತ್ರಿ 9 ಗಂಟೆ ಆಗುವಾಗ ನಾನು ಮೂರ್ತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಮತ್ತು ಹೇಳಿದೆ ಇಲ್ಲಿ ಯಾರಿಗೆ ನಿಲ್ಲಬೇಡಿ ಅಂತ ಹೇಳಿದೆ, ಎಲ್ಲರನ್ನು ಹೋಗ್ಲಿಕ್ಕೆ ಹೇಳಿದೆ. ನಾವು ಅಲ್ಲಿಂದ ಸ್ಟಾರ್ಟ್ ಮಾಡಿದೆವು. ಸಾಧಾರಣ 9:30 ಗಂಟೆ ಸ್ಟಾರ್ಟ್ ಮಾಡಿ ಬೆಳಿಗ್ಗೆ ಆಗುವಾಗ ಸಾಧಾರಣ ಒಂದು 5-5:30 ಗಂಟೆ ಆಗಬೇಕಿದ್ರೆ ಅದರ ಸಾಧಾರಣ ಹೆಚ್ಚಿನ ಕೆಲಸ ಎಲ್ಲ ಆಗಿದೆ. ಮತ್ತು ನಾವು ಸಾಧಾರಣ ಅದನ್ನೆಲ್ಲ ಡ್ರೈ ಮಾಡಿ ನಾವು ಸಾಧಾರಣ ಒಂದು 8 ಗಂಟೆ ಆಗುವಾಗ ಅದಕ್ಕೆ ಪೇಂಟಿಂಗ್ ಎಲ್ಲ ಮಾಡಿ ಸಾಧಾರಣ ಒಂದು 9-9:30 10 ಗಂಟೆ ಒಳಗೆ ಪೇಂಟ್ ಮಾಡಿ ಸೀರೆ ಉಟ್ಟು ಕಂಪ್ಲೀಟ್ ಮಾಡಿ ಆ ಮೂರ್ತಿಯನ್ನು ಮಾಡಿಬಿಟ್ಟು, ಅದು ನನಗೆ ಇವತ್ತು ಸಹ ನಮಗೆ ಕಣ್ಣಿಗೆ ಕಾಣ್ತದೆ. ಇದನ್ನು ಈ ಒಂದು ಮನುಷ್ಯರಿಂದ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ನಾನು ಮಾಡಿದಲ್ಲ ಅದು ನಿಜವಾಗಿ ಸಹ, ಅದು ದೇವರೇ ಮಾಡಿದ್ದಲ್ಲ. ಇವತ್ತಾದರೂ ಸಹ ನಾವು ನಿಧಾನ ಮಾಡೋದಿದ್ರು ಸಹ ನಾವು ದೇವರೇ ಮಾಡೋದು ಅಂತ ಹೇಳೋದು ನನಗೆ ಭಾವನೆ ನನ್ನದು. ನಾನೇ ಮಾಡಿದಂತ ನಾನು ನನ್ನ ಮನಸ್ಸಿಗೆ ಇವತ್ತಿನವರೆಗೂ ಬರಲಿಲ್ಲ. ಆದ ಕಾರಣ ನಾನೊಂದು ಭಕ್ತಿಯಲ್ಲಿ ಮಾಡ್ತಾ ಇದ್ದೇನೆ. ಹಾಗೆ ಈ ದೇವರ ಶಕ್ತಿ ಅಂತ ಹೇಳಿದರೆ ಅದು ಏನೂ ಸಹ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತಲ್ಲ, ಅದನ್ನು ದೇವರು ಮಾಡಿಸಿ ತೋರಿಸಿದ್ದಾರೆ ನಮ್ಮ ಕೈಯಲ್ಲಿ. ಹಾಗೆ ಅದೊಂದು ನನಗೆ ಒಂದು ಭಾರಿ ಒಂದು ಸಂತೋಷ ಉಂಟು. ಶ್ರೀನಿವಾಸ ಪ್ರಭುಗಳನ್ನು ನಾವು ಈ ಹಿಂದೆ ಬಂದು ಶಾರದಾ ಮಾತೆಯ ಬಗ್ಗೆ ಅಥವಾ ಮೂರ್ತಿಯನ್ನು ರಚನೆ ಮಾಡುತ್ತಾ ಇರುವಂಥ ಸಂದರ್ಭದಲ್ಲಿ ನಾವು ನಿಮ್ಮನ್ನು ಸಂದರ್ಶನ ಮಾಡ್ತೇವೆ ಎನ್ನುವಂಥ ಮಾತನ್ನು ಹೇಳಿದಾಗ ಇವರು ಹೇಳಲಿಲ್ಲ, ಬೇರೆಯವರು ನಮಗೆ ಈ ಘಟನೆಗಳನ್ನು ಹೇಳಿದರು. ಶ್ರೀನಿವಾಸ ಪ್ರಭುಗಳಿಗೆ ತುಂಬ ಒತ್ತಾಯ ಮಾಡಿ ಈ ವಿಚಾರವನ್ನು ಅವರ ಬಾಯಿಂದ ನಾವು ಹೇಳಿಸಿದ್ದು. ಯಾಕೆಂತಂದರೆ ಅವರು ಹೇಳಲಿಕ್ಕೆ ಒಪ್ಕೊಂಡಿರಲಿಲ್ಲ. ಈಗ ಅವ್ರ ಜೊತೆಗೆ ಕೆಲಸ ಮಾಡಿದವರೆಲ್ಲರೂ ಕೂಡ ಇದ್ದಾರೆ, ಅವರನ್ನು ಮಾತಾಡಿಸ್ಬೇಕು. ಸರ್, ನಿಮ್ಮ ಹೆಸರೇನು? ನಂದು ಭಾಸ್ಕರ್ ಅಂತೇಳಿ. ಈ ಚಿಟ್ಟೆ ಬರುವಂತಹ ಒಂದು ಪವಾಡ ಅಂತಲೇ ನಾವು ಕರೆಯೋಣ ಅದನ್ನು. ಯಾಕೆಂತಂದರೆ ಅದು ಭಕ್ತಿಯಿಂದ ಮಾಡುವಂತಹ ಶಾರದಾ ಮೂರ್ತಿಯನ್ನು ರಚನೆ ಮಾಡುವಂಥ ಸಂದರ್ಭ ನೀವು ನೋಡಿದ್ದೀರಾ? ನಾನು ಒಂದು ಸಲ ನೋಡಿದ್ದೇನೆ. ನಾನೀಗ ಬಿಟ್ಟು ಒಂದು 7-8 ವರ್ಷ ಆಯಿತು. ಮತ್ತು 12 ವರ್ಷದಿಂದ ಅವರ ಕೆಲಸ ಮಾಡ್ತಾಯಿದ್ದೆ, ದೇವರ ಕೆಲಸ ಅಂತ ನಾನು ಸಹ ಬರ್ತಾಯಿದ್ದೆ. ಆ ಕ್ಷಣ ನಿಮಗೆ ಏನು ಅನಿಸ್ತಿತ್ತು? ಏನೋ ಒಂದು ದೇವರ ಪವಾಡ ಉಂಟಂತ ಗೊತ್ತಾಯಿತು, ಅದು ಮಾತ್ರ ಹೇಳ್ಬೋದು. ಅದಲ್ಲದೆ ಒಂದು ರಾಮನ ವಿಗ್ರಹ ಮಾಡಿದರು, ಸಿಮೆಂಟ್ ಇದು. ಅದು ಭಾರಿ ಚಂದ, ಅಂದರೆ ಅಷ್ಟು ಚೆಂದಾಗಿದೆ. ಅದು ಆದರ್ಶ ನಗರ ಉಪ್ಪಿನಹಳ್ಳಿಯಲ್ಲಿ ಉಂಟದು. ಸರ್, ನೀವು ಕೂಡ ನಮ್ಮಲ್ಲಿ ಈ ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡಿದ್ದಾರೆ ಆಫ್ ದಿ ರೆಕಾರ್ಡ್. ಮೊದಲಿಗೆ ಇವರು ನಮಗೆ ಇದನ್ನು ತಿಳಿಸಿದರು. ಈ ಘಟನೆ ಇಂಥದ್ದು ತುಂಬ ಸಲ ನೀವು ನೋಡಿದ್ದೀರಿ ಅಂತ ಅನಿಸುತ್ತೆ, ಏನು ಹೇಳ್ತೀರಿ? ನಾನು 26 ವರ್ಷದಿಂದ ಈ ಪ್ರಭುಗಳ ಜೊತೆಯಲ್ಲಿದ್ದೇನೆ. ಸಾಧಾರಣ ನನಗೆ ಆದ ಅನುಭವ ಎಂತಂದರೆ, ಒಂದು ಚಿಟ್ಟೆ ಬಂದು ಹೋದ ನಂತರದ ಆ ಕೆಲಸ
ಅಷ್ಟು ಎನರ್ಜಿಯಲ್ಲಿ ಆಗ್ತದೆ ವರ್ಕ್. ಯಾಕಂದರೆ ಅಲ್ಲಿ ಅವರು ಅದಕ್ಕೆ ಅಂತ ಹೇಳ್ತಾರೆ, ಒಂದು ಅದ್ಭುತ ಶಕ್ತಿ ಅಂತಲೇ ಹೇಳ್ಬೋದು ಅದು. ಅಂದರೆ ಸುಸ್ತು ಇಲ್ಲ. ಈಗ 2-3 ದಿನ ನಿದ್ದೆಗೆಟ್ಟರು ನಮಗೆ ಅದು ಗೊತ್ತೇ ಆಗ್ತಾ ಇರಲಿಲ್ಲ. ಈಗ ನಾನಾಗಲಿ ಪ್ರಭುಗಳಂತೂ ಅದು ಅವ್ರು ನಿದ್ದೆ ಮಾಡ್ತಾ ಇರಲಿಲ್ಲ. ಹಾಗೆ ನಾವು ಅವ್ರ ಜೊತೆಯಲ್ಲೇ ಕೈ ಜೋಡಿಸಿದ್ದೆವು. ಆದರೆ ನಾವು ಕೆಲಸ ಮಾಡಿದ್ದಕ್ಕೆ ನಮ್ಮನ್ನು ದೇವರು ಎಲ್ಲ ರೀತಿಯಲ್ಲಿ ಯಾವುದೇ ಕಷ್ಟ ಇಲ್ಲದೆ ದೇವರು ಚಂದಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದು ಅವರ ಒಟ್ಟಿಗೆ ನಾವು ಇದ್ದದಕ್ಕೆ ಪುಣ್ಯ ಮಾಡ್ಕೊಂಡಿದ್ದೇವೆ ಖಂಡಿತ. ಅವರ ಕಮಿಟ್ಮೆಂಟ್ ಬಗ್ಗೆ ಏನು ಹೇಳ್ತೀವಿ? ಅಂದರೆ ಒಂದು ಮೂರ್ತಿ ರಚನೆ ಮಾಡೋದ್ರಲ್ಲಿ ಅವರು ಸಂಪೂರ್ಣವಾಗಿ ಅವರನ್ನು ತೊಡಗಿಸಿಕೊಳ್ಳುತ್ತಾರೆ, ಭಕ್ತಿಯಿಂದ ಇರ್ತಾರೆ. ಅವರು ಭಕ್ತಿಯಲ್ಲೇ ಮಾಡೋದು, ಯಾವುದೇ ಅಡ್ವರ್ಟೈಸ್ ಬೇಡ ಅವರಿಗೆ, ತೋರಿಸ್ಕೊಡ್ಲಿಕ್ಕಿಲ್ಲ. ಅವರು ಅವರ ಸಿಂಪ್ಲಿ ಅಂದರೆ ನಿಜವಾಗಿ ಹೇಳಿದರೆ ನಾವು ಅವರೆದುರು ಏನೂ ಅಲ್ಲ, ನಮ್ಮನ್ನು ಕೂಡ ಇವರು ಅಂತೇಳಿ ಮಾತಾಡ್ತಾರೆ ಅವರು. ಅದು ಅವರ ದೊಡ್ಡತನ. ಇನ್ನೊಬ್ಬರು ಅವರ ಅಸಿಸ್ಟೆಂಟ್, ಇವರೆಲ್ಲರೂ ಕೂಡ ಸ್ಟುಡಿಯೋ ಇಟ್ಕೊಂಡವರು ಅವರ ಈ ಕಲೆಯಲ್ಲೂ ಕೂಡ ಜೊತೆಗೂಡ್ತಾ ಇದ್ದಾರೆ ಅಂತ. ಏನು ಹೆಸರು ನಿಮ್ಮದು? ಗಣೇಶ್ ಹೆಗ್ಡೆ ಅಂತ. ಓಕೆ, ಆ ಘಟನೆಗಳು ನೆನಪಿದೆಯಾ ಏನಾದರೂ? ಖಂಡಿತ. ಅಂದರೆ ತುಂಬ ವರ್ಷದಿಂದ ನಾನು ಅವರೊಟ್ಟಿಗೆ ಸೇವೆ ಮಾಡ್ತಿದ್ದೇನೆ. ಅವರೊಟ್ಟಿಗಿರುವ ಭಾಗ್ಯವೇ ನಮಗೆ ಒಂದಷ್ಟು ಪುಣ್ಯದ ಕೆಲಸ. ಇದು ಯಾರಿಗೆ ಸಿಗುವುದಿಲ್ಲ ನೋಡಿ, ಈ ಕೆಲಸ ಯಾರಿಗೂ ಸಿಗುವುದಿಲ್ಲ. ಹಾಗೆ ಚಿಟ್ಟೆಯನ್ನು ನೋಡಿ ಅದರನ್ನು ಫಟ ತೆಗೆಯುವಂಥ ಕೆಲಸ ಸಹ ನಾನು ಮಾಡಿದ್ದೇನೆ, ಕಣ್ಣಾರೆ ನೋಡಿದ್ದೇನೆ. ಅಷ್ಟು ಒಂದು ಅದ್ಭುತವಾದ ಒಂದು ಆ ಸನ್ನಿವೇಶ ನಮ್ಮ ಕಣ್ಣಿಗೆ ಈಗ ಕೂಡ ಬರ್ತಾ ಉಂಟು. ನೀವೇ ಫೋಟೋ ತೆಗೆದಿದ್ದೀರಿ? ನಾನೇ ನನ್ನ ಮೊಬೈಲ್ನಲ್ಲಿ ತೆಗೆದದ್ದು ಸಹ ಉಂಟು, ಕಳಿಸಿದ್ದೇನೆ. ಹಾಗೆಲ್ಲ ಇದು ಭಾರಿ ಒಂದು ಘಟನೆ ನೆನೆಸುವಾಗ ಮೈ ಜುಮ್ ಆಗ್ತದೆ. ಅದು ನಿಜವಾಗಿ ಒಂದು ದೇವರೊಂದು ಶಕ್ತಿಯೇ, ಖಂಡಿತವಾಗಿ ಹೌದು. ಈಗ ಆ ಒಂದು ಘಟನೆ ಆದಾಗ ನೀವು ಕೂಡ ಜೊತೆಗಿದ್ದವರೇ, ಅದರ ಫೋಟೋ ಅನ್ನೋದು ಕೂಡ ತೆಗೆದಿದ್ದೀರಿ. ಅದಾದ ನಂತರ ಅವರಲ್ಲಿ ಆಗುವಂಥ ಬದಲಾವಣೆ, ನಿಮಗೆ ಒಂದು ಬರುವಂಥ ಆಸಕ್ತಿ? ಖಂಡಿತ ನಮಗೆ ವರ್ಷ ಹಾಗೆ ಇಲ್ಲೇ ಇರಬೇಕು, ಪ್ರಭುಗಳ ಜೊತೆನೇ ಇರಬೇಕು ಅಂತೇಳಿ ಆಸೆ. ನಾನು ನಿಜವಾಗಿ ಪುತ್ತೂರಿನವ. ನನ್ನ ಮ್ಯಾರೇಜ್ ಆಗಿ ಈಗ ನಾರಾವಿಯಲ್ಲಿ ಸೆಟ್ಲ್ ಆಗಿದ್ದೇನೆ. ವರ್ಷ ಹೀಗೆ ಬರ್ತಾ ಇರ್ತೇನೆ, ಗಣಪತಿ ಮಾಡುವಾಗ, ಶಾರದೆ ಮಾಡುವಾಗೆಲ್ಲ. ಹಾಗೆ ನಮಗೆ ನನ್ನ ಜೀವನದಲ್ಲೂ ಸಹ ತುಂಬ ಒಳ್ಳೊಳ್ಳೆ ಘಟನೆಗಳಾಗಿದೆ ದೇವರ ಕೆಲಸ ಮಾಡೋದಕ್ಕೆ ಬರ್ತಾ ಇರುವಾಗ. ಮತ್ತು ತುಂಬ ಖುಷಿಯಾಗ್ತದೆ. ಪ್ರಭುಗಳು ಅಂತ ಮನುಷ್ಯರು, ಒಳ್ಳೆ ಮನುಷ್ಯರು. ಹಾಗೆ ಇನ್ನೊಬ್ಬರು ಅಸಿಸ್ಟೆಂಟ್ ಇದ್ದಾರೆ, ಯಾಕೆಂತಂದರೆ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿ ಕಾಣ್ತಾರವರು. ಏನು ಹೆಸರು? ಮನೋಹರ್ ಅಂತೇಳಿ. ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ತುಂಬ ಖುಷಿ ಆಗ್ತದೆ ಪ್ರಭುಗಳನ್ನು. ನಾನಂದರೆ ಒಂದು 13 ವರ್ಷದಿಂದ ಅವರೊಟ್ಟಿಗೆ ಜೊತೆಯಲ್ಲಿದ್ದೇನೆ. ನಾನಂದರೆ ಎಡಿಟಿಂಗ್ ಮಾಡುವಂಥದ್ದು, ಅವರ ಫೋಟೋ ವರ್ಕ್ ಎಲ್ಲ ಸ್ಟುಡಿಯೋದಲ್ಲಿ ಮಾಡ್ತಾಯಿದ್ದೇನೆ. ತುಂಬ ಖುಷಿ ಆಗ್ತದೆ. ಈ ಚಿಟ್ಟೆಯ ಘಟನೆ ಅಂದರೆ ಅದು ದೇವರು, ಅವರ ನಂಬಿಕೆ ಮತ್ತು ಅವರ ಒಂದು ಭಕ್ತಿ ಪ್ರಧಾನವಾದಂಥ ಕೆಲಸ. ಅವರು ಭಕ್ತಿಯಿಂದಲೇ ಮಾಡ್ತಾರೆ ಅಂತ ಏನು ಹೇಳ್ತೀರಿ? ಅದೇ, ಅವರು ನಿಜವಾಗಿ ಭಕ್ತಿಯಿಂದ ಮಾಡುವಂಥದ್ದು. ಅಂದರೆ ಹಣದ ರೂಪದಲ್ಲಿ ಅದೆಲ್ಲ ನೋಡುವಂಥದ್ದು ಇದಿಲ್ಲ ಅವರಿಗೆ. ಅಂದರೆ ತುಂಬ ಭಕ್ತಿಯಿಂದ ಮಾಡ್ತಾರೆ. ನೀವಂಥ ಪಾವಡೆಗಳನ್ನು ನೋಡಿದ್ದೇನೆ ನಾನಂದರೆ. ಅವರ ಪ್ರತಿ ವರ್ಷದ ಗಣಪತಿ ಶಾರದೆ ಮಾಡುವಾಗ ಅವರ ಜೊತೆ ಬರ್ತೇನೆ, ಅವರ ಜೊತೆಯಲ್ಲಿ ಇರ್ತೇನೆ. ನಾವು ಫುಲ್ ಡೇ ನೈಟ್ ಫುಲ್ ಅವರ ಜೊತೆ ಇರ್ತೇವೆ ಅಲ್ಲಿ ಕೆಲಸ ಮಾಡಿಕೊಂಡು. ನೋಡಿದ್ದೀರಾ ಆ ಕ್ಷಣಗಳನ್ನು? ನೋಡಿದ್ದೇವೆ. ಒಂದು ಘಟನೆ ನೋಡೋಣ. ಅದು ಅವರಿಗೆ ಹೇಳಿದಾಗೆ ಇದು ದೊಡ್ಡ ಒಂದು ಚಿಟ್ಟೆ ಬಂತು ಅಂತೇಳಿ, ಅದು ಆ ಸಮಯದಲ್ಲಿ ನಾವಲ್ಲಿದ್ದೆವು. ಅದೇ ಅವರು ಹೇಳಿದಾಗೆ ಮುಖದಲ್ಲಿ ಬಂತು. 1 ಗಂಟೆ ಅದರ ಮುಖದಲ್ಲೇ ಇತ್ತು, ದೊಡ್ಡ ಚಿಟ್ಟೆ. ಹೌದು, ಅಂದರೆ ಅದು ತುಂಬ ಟೈಮ್ ಅವರ ಜೊತೆ ಇತ್ತು. ಅದೇ ಹಾಗೆ ಹೇಳ್ಬೋದು, ದೇವರು ಬಂದಿದೆ ಅಂತ ನಮಗೆ ಫೀಲ್ ಆಗಿದೆ. ಅಂದರೆ ಅದು ಬೇರೆಯವರ ಜೊತೆ ಹೋಗಿ ಕೂತ್ಕೊಳ್ಳಿಲ್ಲ. ಅಂದರೆ ನಾವು ಎಲ್ಲರೂ ಇದ್ದೆವು, ಅವರ ಇದರಲ್ಲಿ ಬಂದು ಕೂತ್ಕೊಳ್ಳುವುದಿಲ್ಲ, ಒಂದು ದೇವರೇ ಅಂತೇಳಿ ನಾವು ಇದು ಮಾಡ್ತೇವೆ. ಪ್ರಭುಗಳ ಜೊತೆ ಕೆಲಸ ಮಾಡೋದಕ್ಕೆ ದೂರದ ನಾರಾವಿಂದ ಇಲ್ಲಿಗೆ ಬಂದು, ಅಂದರೆ ಪುತ್ತೂರಿಗೆ ಬಂದು ಕೆಲಸ ಮಾಡ್ತಾರೆ. ಅದರ ಜೊತೆಗೆ ಇನ್ನೊಬ್ಬರು 13 ವರ್ಷದಿಂದ, ಇನ್ನೊಬ್ಬರು ತುಂಬ ವರ್ಷಗಳ ಕೆಲಸ ಮಾಡಿದ್ರಿ. ಏನು ಪ್ರತಿಫಲವನ್ನು ನಿರೀಕ್ಷೆ ಮಾಡಿದ್ದೀರಿ? ಅಂದರೆ ನಿಮಗೆ ಹೇಗೆ ಇದರಿಂದ ಆದಾಯ? ನಮಗೆ ಭಕ್ತಿಯ ಆದಾಯ ಅಷ್ಟೇ. ನಾವು ಭಕ್ತಿಯಿಂದ ಸೇವೆ ಸಲ್ಲಿಸೋದು. ಮತ್ತು ನಾವು ಯಾವುದೇ ವಿಷಯದಲ್ಲಿ ಆದಾಯದಕ್ಕೆ ನಾವು ಬರ್ತಾ ಇಲ್ಲ. ದೇವರು ನಮಗೆ ಕೊಟ್ಟಿದ್ದಾರೆ, ನನ್ನ ಜೀವನದಲ್ಲಿ ಕೊಟ್ಟಿದ್ದಾರೆ ಖಂಡಿತ. ನನಗೆ 2 ಮಕ್ಕಳು. ನಿಜ ಹೇಳಬೇಕಂದ್ರೆ ಗಣಪತಿ ಮೂರ್ತಿ ಮಾಡುವ ಟೈಮಲ್ಲಿ ಮಣ್ಣಿನ ಕೆಲಸ ಮಾಡ್ತಾ ಇರಬೇಕಾದ್ರೆ ನಾರವಿಂದ ಫೋನ್ ಬಂತು, ಗಣೇಶ ನಿಮಗೆ ಹೆಣ್ಣು ಮಗ ಆಗಿದೆ. ಆಯಿತು, ಕೂಡಲೇ ಸ್ವಲ್ಪ ಹೊತ್ತು ಕೆಲಸ ಎಲ್ಲ ಆಯಿತು. ಇದು ಪ್ರತಿಷ್ಠಾಪನೆ ಮಾಡುವ ಟೈಮಿಗೆ ಆಯಿತು. ಮತ್ತು ಹೋದೆ, ಹೆಣ್ಣು ಮಗು ಆಯಿತು. ಮತ್ತು ವಾಪಸ್ಸು ಶಾರದ ಮೂರ್ತಿ ಮಾಡುವ ಟೈಮಲ್ಲಿ ಸುಮಾರು ವರ್ಷ ಆದಮೇಲೆ ಗಂಡು ಮಗು ಆಗಿದೆ ಅಂತ ಫೋನ್ ಬಂತು. ಅದೇ ಕೆಲಸನೇ ಮಾಡ್ತಾಯಿದ್ದೆ ಆ ಟೈಮಲ್ಲಿ. ಅದೊಂದು ವಿಶೇಷ ಆಗಿದೆ ನನಗೆ ಅದು ಜೀವನದಲ್ಲಿ. ಮತ್ತು ಖುಷಿಯಲ್ಲಿದ್ದೇವೆ ನಾವು ಎಲ್ಲ. ಬರ್ತಾ ಹೋಗ್ತಾ ಇರ್ತೇನೆ ಪ್ರಭುಗಳ ಜೊತೆ. ನಾನು ದೂರ ಇದ್ದರೂ ಕೂಡ ಫೋನ್ ಕಾಂಟ್ಯಾಕ್ಟಲ್ಲಿ ಇರ್ತೇನೆ. ಹಾಗೆ ಆದಾಯ
ಆದಾಯ ಇಲ್ಲ. ನಾನು ಅಂದರೆ ಅದೇ ಭಕ್ತಿಯ ರೂಪದಲ್ಲಿ ಮಾಡುವಂಥದ್ದು. ಅಂದರೆ ಅವರು ಅವರು ಮೂರ್ತಿ ರಚನೆ ಈ ವಿಷಯದಲ್ಲಿ ಆದಾಯ ಇಲ್ಲ. ಇಲ್ಲ ಇಲ್ಲ, ನಿಜವಾಗಿ ಇಲ್ಲ. ಅದರಲ್ಲಿ ಅವರು ಅಂದರೆ ಕೊಡ್ತಾರೆ, ಅಂದರೆ ನಾವು ಅದನ್ನು ತಗೊಳ್ಳಿಕ್ಕೆ ಹೋಗೋದಿಲ್ಲ. ನಾವು ಅಂದರೆ ಭಕ್ತಿಯಲ್ಲಿ ಬರುವಂಥದ್ದು. ಸರ್, ಈ ಹಿಂದೆ ನಿಮಗೆ ಇಂಥದ್ದೇನಾದರೂ ಅನುಭವಗಳಾಗಿದೆಯಾ? ಪ್ರಥಮ ಉಪ್ಪಿನಂಗಡಿ ಗಣಪತಿ ಸ್ಟಾರ್ಟಿಂಗ್ 87 88 ನಾನು ಅವರೊಟ್ಟಿಗೆ ಹೋಗಿದ್ದೆ. ಆ ಟೈಮ್ ಸಂದರ್ಭದಲ್ಲಿ ಮಾಡುವಾಗ ಒಂದು ಇಲಿ ಬರ್ತಾಯಿತ್ತು. ಅವರು ಕೂತು ಅಲ್ಲೇ ಮಲಗೋದು, ಹೋದಲ್ಲೇ ನಾವು ಮಲಗೋದು, ಇದಾದರೆ ತಿನ್ನುವುದು ಅಲ್ಲೇ ಮಲಗೋದು. ಆ ಟೈಮಲ್ಲಿ ಇಲಿ ಬಂದು ಅವರ ಮೈಗೆ ಹೋಗೋದು, ಮುಖಕ್ಕೆಲ್ಲ ಇದು ಮಾಡಿ ಅದು ಬರ್ತಾಯಿತ್ತು. ನಾನೊಂದು 13 ವರ್ಷ ಅವರೊಟ್ಟಿಗೆ ಗಣಪತಿ ಬರಲಿಕ್ಕೆ ಸ್ಟಾರ್ಟಿಂಗಲ್ಲಿದ್ದೆ. ಆ ಸಂದರ್ಭದಲ್ಲಿ ಇಲ್ಲಿ ಒಂದು ಯಾವಾಗಲೂ ಮತ್ತು ಅದಕ್ಕೆ ಪ್ರಾರ್ಥನೆ ಮಾಡ್ತಾಯಿದ್ರು ಅವರು, ಯಾವುದು ಉಪದ್ರ ಆಗಬಾರ್ದು, ಯಾವುದು ಉಪದ್ರ ಮಾಡ್ತಾಯಿರಲಿಲ್ಲ. ಅದೊಂದು ನನಗೆ ತುಂಬ ಇದು ಇವರ ಮಾತು ಬಹಳ ಒಂದು ಭಕ್ತಿ ಪ್ರಧಾನವಾದಂಥ ಮಾತು ಅಂತ ಹೇಳ್ಬೋದು. ಜೊತೆಗೆ ದೈವಲೀಲೆ ಅಥವಾ ದೇವಲೀಲೆ ಅಂತ ಇದನ್ನು ಕರಿಬೋದು. ಒಂದು ಕಡೆ ಚಿಟ್ಟೆ, ಒಂದು ಕಡೆ ಇಲಿ, ಇಂಥದ್ದೆಲ್ಲ ಬಂದು ಮೈಯಲ್ಲಿ ಕೂತ್ಕೊಳ್ಳುವಂಥದ್ದು, ಮೂರ್ತಿ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಅದರಿಂದ ಆಗುವಂತಹ ಒಂದು ಉಲ್ಲಾಸ, ಉತ್ಸಾಹ, ಅದೆಲ್ಲವೂ ಕೂಡ ದೈವಲೀಲೆ ಅಂತ ಇದನ್ನು ಕರಿಬೋದು. ಜೊತೆಗೆ ಅವರು ಒಪ್ಕೊಂಡಿರಲಿಲ್ಲ, ಇವರಿಗೆ ಎಲ್ಲರೂ ಕೂಡ ನೋಡಿದವರು ಕೂಡ ಜೊತೆಗಿರೋದ್ರಿಂದ ಮತ್ತು ಇದರ ಫೋಟೋಗ್ರಫಿ ಕೂಡ ಇರೋದರಿಂದ, ಅಂದರೆ ನಾವು ಈ ಸಂದರ್ಶನವನ್ನು ನೀವು ಸಂಪೂರ್ಣವಾಗಿ ನೋಡ್ತಾ ಇದ್ದಾಗ ಆ ವಿಂಡೋದಲ್ಲಿ ಒಂದು ವಿಂಡೋದಲ್ಲಿ ನಿಮಗೆ ಆ ಫೋಟೋಸ್ ಕೂಡ ಬಂತು. ಆ ಫೋಟೋಸನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಇದು ಸತ್ಯ ಘಟನೆ ಅಂತ ನಾವು ಹೇಳ್ತಾ ಇದ್ದೇವೆ. ಯಾಕೆಂತಂದರೆ ಇವರೆಲ್ಲರೂ ಕೂಡ ನೋಡಿದರೆ ಅದು ಆದಂಥ ಘಟನೆ, ಸತ್ಯ ಘಟನೆ. ಇಂತಹ ಭಕ್ತಿ ಪ್ರಧಾನವಾದ ಕೆಲಸ ಇನ್ನಷ್ಟು ಇವರಿಂದ ಆಗಲಿ, ಮುಂದೆಯೂ ಕೂಡ ಇವರಿಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟ ಶಾರದಾ ಮತ್ತು ಗಣಪತಿ ಇವರನ್ನು ಕಾಪಾಡಲಿ. ಜೊತೆಗೆ ಇಂತಹ ಕೆಲಸ ಮತ್ತಷ್ಟು ಆಗಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಗೌತಮ್ ಶೆಟ್ಟಿ ಜೊತೆಗೆ ದಾಮೋದರ ದುಂಡೋಲೆ, ಸುದ್ದಿ ನ್ಯೂಸ್. Ideal ice cream, milky way to your heart.